ಪ್ರವೇಶಿಸಿದನಲ್ಲ ಈ ಕಾಲಕ್ಕೆ ಮನೋಗತವಾದಂತಹ ಅಭಿಪ್ರಾಯಕ್ಕೆ ಅವಕಾಶವಿದೆ ಪ್ರಭು. ಹೇಳಯ್ಯ. ಅವಧರಿಸು ಪ್ರಭು. ಪ್ರಭು ಒದಗಿ ಬರುವಂತಹ ಭವಿತವ್ಯದಲ್ಲಿ ಆಗಲಿ ನಿನ್ನಂತಹ ಮಹಾ ಸಾಧಕರೊಬ್ಬರನ್ನು ಈ ಪ್ರಪಂಚ ದರ್ಶಿಸುವುದಕ್ಕಿದೆಯೇ ಪ್ರಭು. ಅವರತಿ ಅಂತಿರುವಂತಹ ಧರ್ಮಗುಲವನ್ನು ಧರಿಸಬೇಕು ಎಂಬಂತಹ ಸದುದ್ದೇಶವನ್ನು ಇರಿಸಿಕೊಂಡಂತಹ ಧನುದೇವಿ ಎಂಬಂತಹ ಸಾಧ್ವಿ ಹರಕೆ ಹೊತ್ತು ಕಶ್ಯಪ ಬ್ರಹ್ಮರ ಅನುಗ್ರಹ ವಿಶೇಷದಿಂದ ಕುಲದೀಪಕನಾದಂತಹ ನಿನ್ನನ್ನು ಮಗನಾಗಿ ಪಡೆದಿದ್ದಾಳೆ. ಆ ಮಾತೆಯ ಬಯಕೆಂದರಿತಂತಹ ನೀನು ತಾರುಣ್ಯದಲ್ಲೇ ಕಾರ್ಯಪ್ರವೃತ್ತನಾದಿ. ತಾರುಣ್ಯದಲ್ಲಿ ಅರಣ್ಯವನ್ನು ಸೇರಿ ಶರಣ್ಯ ಭಾವದಿಂದ ಹಿರಣ್ಯ ಗರ್ಭವನ್ನು ಮೆಚ್ಚಿಸಿ ಅವನ ಕಾರುಣ್ಯಕ್ಕೆ ಒಳಗಾಗಿ ಅವನ ಅತ್ಯಮೋಘವಾದಂತಹ ವರಬಲವನ್ನು ಹೊಂದಂತಹ ಧೀಮಂತ ನಿತ್ಯ ಪಡೆದಂತಹ ವರಬಲವನ್ನು ಸಾರ್ಥಕ್ಕಾಗಿ ವಿನಿಯೋಗಿಸದೆ ಸಮಸ್ತ ದಾನವರ ಏಳಿಗೆಗಾಗಿ ವಿನಿಯೋಗಿಸುವಂತಹ ಒಬ್ಬ ಆದರ್ಶ ವ್ಯಕ್ತಿತ್ವ ಉಳ್ಳವ. ಆ ಕಾಲದಲ್ಲಿ ನಿನಗೆ ಕಾಮನ ಬಾಳ ಬಾಧೆ ಕೊಡ್ಲಿಲ್ಲ, ಕಾಮಿಯೊಬ್ಬಳು ಬೇಕೆಂಬಂತಹ ಬಯಕೆಯೂ ಮೂಡಲಿಲ್ಲ. ಸಾವಿರ ಸಾವಿರ ವರ್ಷಗಳ ದೀರ್ಘ ಜೀವನವನ್ನು ಸವಿಸಿದಂತಹ ಈ ಕಾಲಕ್ಕೆ ಅಂತ ಒಂದು ಬಯಕೆಯ ಪ್ರಭು ನಿನಗೆ ಹೆಣ್ಣಿನ ಕುರಿತಾದ ಬಯಕೆ. ಏರು ಯೌವನದ ಕಾಲದಲ್ಲಿ ತನ್ನ ಅರ್ಹತೆಗೆ ಯೋಗ್ಯತೆಗೆ ಸರಿಯಾದಂತಹ ಹೆಣ್ಣು ಮಗಳ ಬಳಲು ಮದುವೆಯಾಗಿ ಬೇಕಾದಂತೆ ಅಂಗ ಸುಖವನ್ನು ಹೊಂದಬೇಕು. ಆವಾಗ ನಿನಗಂತಹ ಬಯಕೆ ಇರಲಿಲ್ಲ. ಘಂಟಾಘೋಷವಾಗಿ ಸಾರಿದವರಿದ್ದಾರೆಯೂ ನನಗಾಗಿ ನನ್ನ ಬದುಕಲ್ಲ, ದಾನವರ ಏಳಿಗೆಗಾಗಿ ಬದುಕು, ಸಾರ್ಥಕ್ಕಾಗಿ ಅಲ್ಲ ಸಮಷ್ಟಿ ಚಿಂತನೆಯಿಂದ ಕಾಲ ಕಳೆಯುತ್ತೇನೆ ಅಂತ ಹೇಳಿದಂತಹ ನೀನು ನಿನ್ನ ಘೋಷಣೆ ಎಲ್ಲಿ ಹೋಯಿತು ಪ್ರಭು? ಈ ಕಾಲಕ್ಕೆ ಹೆಣ್ಣೊಬ್ಬಳನ್ನು ಪ್ರತ್ಯಕ್ಷವಾಗಿ ನೋಡಿ ಅವಳ ರೂಪ ಲಾವಣ್ಯಗಳಿಗೆ ಮನಸ್ಸೋತು ಅವಳು ಬೇಕು ಅಂತ ಬಯಸಿದ್ರೆ ಅಪರಾಧವೇನಲ್ಲ. ಆದ್ರೆ ನೀನು ಬಯಸುತ್ತಿರುವುದು ಯಾರನ್ನೀಗ? ನೀನು ನೋಡದಂತಹ ಹೆಣ್ಣನ್ನು ಬಯಸ್ತಾ ಇದ್ದ. ಚಂಡಮಂಡಲ ಹೇಳಿಕೆಗಳನ್ನೇ ಕೇಳಿಸಿಕೊಂಡಂತಹ ನೀನು ಅವಳ ಕುರಿತಾಗಿ ಮೋಹ ಪರವಶನಾಗಿರುವೆ. ದೂರದ ಕದಂಬಾವಲಿರುವಂತಹ ನಾರಿ ನಿನ್ನ ಮನವನ್ನು ಸೇರಿ ಮನವನ್ನು ಮಗ್ಗಿಸುವುದಕ್ಕೆ ತೊಡಗಿದ್ದಾಳೆ. ಇಂದ್ರಿಯ ನಿಗ್ರಹ ಮನೋನಿಗ್ರಹಗಳ ಮೂಲಕವಾಗಿ ವಿರಂಚನ್ನು ಉಳಿಸಿಕೊಟ್ಟವ ನೀನು ಒಂದು ಕಾಲಕ್ಕೆ. ಎಲ್ಲಿ ಹೋಯ್ತು ಸ್ವಭಾವದಿಂದಾದಂತಹ ನಿಗ್ರಹ ಬುದ್ಧಿ? ಯಾಕೆ ನಿನ್ನಂತಹ ಚಿತ್ತ ನಿಯಂತ್ರಣಕ್ಕೆ ಬರ್ತಾ ಇಲ್ಲ? ಹಾಗಾದ್ರೆ ನಿನ್ನ ಚಿತ್ತ ನಿನ್ನ ನಿಯಂತ್ರಣದಲ್ಲಿ ಇಲ್ಲ. ನಿನ್ನ ಚಿತ್ತದ ಮೇಲೆ ಆಕೆ ಅಧಿಕಾರವನ್ನು ಹೊಂದಿದ್ದಾಳೆ ಅಂತಾಯ್ತು. ಆದ್ರಿಂದ ಅವಳು ಸಾಮಾನ್ಯರಲ್ಲ, ಮನೋಕಾರಣಿ ಇದ್ದಾಳೆ, ಇಹಕ್ಕೆ ಒದಗಿ ಬರುವಳಲ್ಲ, ಪರವರಿತಿ ಆಗಿರಬೇಕು. ನಾವು ಜಾಗೃತರಾಗೋಣ ಪ್ರಭು, ಜಾಗೃತರಾಗೋಣ. ರಕ್ತಬೀಜಾಸುರನೇ ಪ್ರಭು, ನಿನ್ನ ಹೇಳಿಕೆಗಳನ್ನೆಲ್ಲ ಕೇಳುವಾಗ ಅಸಾಮಾನ್ಯಳಾದಂತಹ ಒಬ್ಬಳು ಸ್ತ್ರೀ ಎನ್ನುವ ಹಾಗೆ ನೀನು ಹೇಳುತ್ತಾ ಇರುವೆ. ಖಂಡಿತ ನಾನು ಹಾಗೆಂದು ತಿಳ್ಕೊಳ್ಳಿಲ್ಲ. ಚಂಡಮುಂಡರ ಬಂದು ನನ್ನಲ್ಲಿ ವಿವರಿಸಿದ್ರು. 3 ಲೋಕಗಳಿಗೂ ಮಿಗಿಲಾದಂತಹ ರೂಪಸಿಯಾಗಿದ್ದಾಳೆ. ಅಂತ ಚಂಡಮುಂಡರೇ ಒಂದೊಮ್ಮೆಗೆ ಮರಳಾಗಬೇಕು ಅಂತಾದ್ರೆ ಅವಳದ್ದಾದಂತಹ ರೂಪ ಎಷ್ಟಿರಬೇಡ ಹೇಳು. ಚಂಡಮುಂಡರ ಬ್ರಹ್ಮಚರ್ಯವನ್ನೇ ಆ ರೂಪದಲ್ಲಿ ಕೆಡಿಸಿದ್ದಾಳೆ ಅಂತ ಅರ್ಥ. ಹೌದಾ? ಹೌದು. ಹೆಣ್ಣೊಬ್ಬಳನ್ನು ಚಂಡಮುಂಡರು ಮೊದಲು ನೋಡಿದ್ದಾರ? ಇಲ್ಲ. ಬಾಯಿಗೆ ಬಂದ ಹಾಗೆ ಬಣ್ಣಿಸಿದ್ದಾರೆ? ಇಲ್ಲ. ಆ ಮೂಲಕವಾಗಿ ಅವರ ಬ್ರಹ್ಮಚರ್ಯವನ್ನು ಕೆಡಿಸಿಯೇ ಕೊಡುವುದಕ್ಕೆ ಯತ್ನ ಮಾಡಿದ್ದಾಳೆ ಅಂತಾದ್ರೆ ಅವಳನ್ನು ಸಾಮಾನ್ಯ ಅಂತ ತಿಳಿಲಿಕ್ಕೆ ಆಗ್ತದ ಪ್ರಭು ಹೇಳು? ಹಾಗಿದ್ರೆ ಅವಳ ಬ್ರಹ್ಮಚರ್ಯವೇ ಕೆಡಬೇಕು ಅಂತಾದ್ರೆ ಅಂತಹ ರೂಪ ಲಾವಣ್ಯವತಿ ಅವಳಾಗಿರಬೇಕು. ಅವಳು ಹೇಗಿದ್ದಾಳೆ, ಅವಳದ್ದಾದಂತಹ ಸ್ಥಿತಿಗತಿ ಏನು ಎನ್ನುವಂತ
ಬಯಕೆ ನನ್ನ ತಾಗಿದೆ ಅವಳನ್ನು ತಿಳಿಯಬೇಕು ಅಂತ ಹೇಳಿ ಆದ್ದರಿಂದ ಹೇಳುತ್ತಾ ಇದ್ದೇನೆ. ನೀನೀಗ ಅವಳನ್ನು ಸಾಮಾನ್ಯ ತರುಣಿ ಎಂಬಂತಹ ಭಾವನೆಯಿಂದ ಮುಂದುವರಿಯುವುದೇ? ಸಾಮಾನ್ಯ ತರುಣಿಯಾದಂತ ಅವಳ ಬಗ್ಗೆ ನೀನೇನು ತಿಳಿದಿದ್ದಿ?